ನಮಸ್ಕಾರ, ನಾನು ಪ್ರಮೋದ್ ಕುಮಾರ್, ಡಿವೈಎಸ್ಪಿ ಪುತ್ತೂರು ಉಪವಿಭಾಗ. ಇವತ್ತು ತಮ್ಮ ಮುಂದೆ ಬಂದಿರೋ ಉದ್ದೇಶ ಏನು ಅಂತಂದರೆ, ಜೂನ್ 26, 2026 ಈ ದಿವಸವನ್ನು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅನ್ನೋ ಲೆಕ್ಕದಲ್ಲಿ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇದರ ಪ್ರಯುಕ್ತವಾಗಿ 22/6/2026 ಅಂದರೆ ನಾಳೆ ಸೋಮವಾರದಿಂದ 26/6/2026 ಸಾರ್ವಜನಿಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಮಾದಕ ದ್ರವ್ಯಗಳ ವ್ಯಸನದಿಂದ ಆಗತಕ್ಕಂಥ ದುಷ್ಪರಿಣಾಮಗಳು, ಇದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಸಂಬಂಧವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗ್ತದೆ. ನಾಳೆ ದಿನ 22/6/2026 ಸೋಮವಾರ ಸುಧಾನ ಶಾಲೆಯಲ್ಲಿ ಪೊಲೀಸ್ ಪುತ್ತೂರು ಉಪವಿಭಾಗದ ವತಿಯಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ಬೀದಿ ನಾಟಕಗಳನ್ನು ನಡೆಸೋದರ ಮೂಲಕ, ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸೋದರ ಮುಖಾಂತರ, ಜಾಥಾಗಳನ್ನು ಮಾಡೋದರ ಮುಖಾಂತರ, ಪ್ರಮುಖ ಸ್ಥಳಗಳಲ್ಲಿ ಮಾದಕ ದ್ರವ್ಯದ ವ್ಯಸನದಿಂದ ಆಗುವ ಪರಿಣಾಮಗಳ ಬಗ್ಗೆ ಪೋಸ್ಟರ್ಗಳನ್ನು ಹಾಕುವ ಮೂಲಕ, ಅದೇ ರೀತಿ ಜೂನ್ 26ರಂದು ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡುವ ಸಂಬಂಧ ಒಂದು 5K ಮ್ಯಾರಥಾನನ್ನು ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಹಾಗೂ ಕಡಬ ತಾಲೂಕಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಮ್ಯಾರಥಾನ್ ಆಯೋಜನೆ ಮಾಡಿದ್ದೀವಿ. ಈ ಮ್ಯಾರಥಾನ್ನೇ ಭಾಗವಹಿಸೋದಕ್ಕೆ ಆಯಾ ಪೊಲೀಸ್ ಠಾಣೆಗಳ ಸರಹದಲ್ಲಿ ನೋಂದಣಿ ಮಾಡ್ಕೋಬೋದು. ಅದರ ಜೊತೆಗೆ ಒಂದು ಗೂಗಲ್ ಫಾರ್ಮನ್ನು ಕೂಡ ನಾವು ನೀಡ್ತೇವೆ, ಅದರ ಮೂಲಕ ಕೂಡ ನೋಂದಣಿಯನ್ನು ಮಾಡ್ಕೋಬೋದು. ಇದು 3 ಕೆಟಗರಿಯಲ್ಲಿ ನಡೀತದೆ. 18 ವರ್ಷದ ವಯಸ್ಸಿನ ಒಳಗಡೆ ಇರೋ ಒಂದು ಕೆಟಗರಿ ಆದರೆ, 18ರಿಂದ 50 ವರ್ಷ ವಯಸ್ಸಿನ ಸಾರ್ವಜನಿಕರು, ನಂತರ 50 ವರ್ಷ ಮೇಲ್ಪಟ್ಟು ಇರತಕ್ಕಂಥ ಸಾರ್ವಜನಿಕರು, ಮಹಿಳೆಯರು ಮತ್ತು ಮಕ್ಕಳ ವಿಭಾಗಗಳಲ್ಲಿ ಈ ಒಂದು ಮ್ಯಾರಥಾನ್ ಆಯೋಜನೆ ಮಾಡಲಾಗ್ತದೆ. ಎಲ್ಲ ಸಾರ್ವಜನಿಕ ಬಂಧುಗಳು, ವಿವಿಧ ಸಂಘ ಸಂಸ್ಥೆಗಳು ಈ ಒಂದು ಮಾದಕ ದ್ರವ್ಯದ ದುಷ್ಪರಿಣಾಮವನ್ನು ಆಗತಕ್ಕಂಥ ತೊಂದರೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಅತ್ಯಂತ ಹೆಚ್ಚು ಜಾಗೃತಿ ಮೂಡಿಸೋದರ ಮುಖಾಂತರ ನಮ್ಮ ಏನು ಯುವಜನತೆ ಇದೆ, ವಿದ್ಯಾರ್ಥಿಗಳಿದ್ದಾರೆ, ಇವತ್ತು ಮಾದಕ ದ್ರವ್ಯದ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ, ಅವರನ್ನು ಅದರಿಂದ ಹೊರಗಡೆ ತರ್ತಕ್ಕಂಥ ಒಂದು ಪವಿತ್ರವಾದ ಕೆಲಸ, ಅದರೊಂದಿಗೆ ದೇಶ ಕಟ್ಟುವ ಕೆಲಸದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಈ ಮೂಲಕ ಕೋರ್ತೇನೆ. ದಿನಾಂಕ 26 ಜೂನ್ ಗುರುವಾರದಂದು ಆಯೋಜನೆ ಮಾಡಿರ್ತಕ್ಕಂಥ 5K ಮ್ಯಾರಥಾನ್ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು, ಅಲ್ಲಿಂದ ಆದರ್ಶ ಆಸ್ಪತ್ರೆ ರಸ್ತೆ ಮುಖಾಂತರ ಅರುಣಾ ಥಿಯೇಟರ್ ಜಂಕ್ಷನಿಗೆ ಬಂದು, ಅಲ್ಲಿಂದ ದರ್ಬೆ ಸರ್ಕಲ್ ಮುಖಾಂತರ ಕ್ಯಾಂಪ್ಕೋ ಬಳಿ ಯೂ ಟರ್ನ್ ತಗೊಂಡು, ಮತ್ತೆ ದರ್ಬೆ ಸರ್ಕಲ್ ಮುಖಾಂತರ ಅರುಣಾ ಥಿಯೇಟರ್ ಜಂಕ್ಷನ್ ಬಸ್ ಸ್ಟ್ಯಾಂಡಿಂದ ನೇರವಾಗಿ ನಮ್ಮ ವೆಂಕಟರಮಣ ದೇವಸ್ಥಾನದಿಂದ ಒಳಗಡೆ ಮತ್ತೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮುಕ್ತಾಯ ಆಗ್ತದೆ. ಸೊ ಈ ರಸ್ತೆಯಲ್ಲಿ ಮ್ಯಾರಥಾನ್ ಸಾಗಲಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.